ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಮನೆ ಕುಸಿತದಿಂದ ಕಂಗೆಟ್ಟಿರುವ ಆಕಾಶ ಭವನ ವ್ಯಾಪ್ತಿಯ ಕಾಪಿಗುಡ್ಡೆ ನಿವಾಸಿ ಭವಾನಿ ನಿವಾಸಕ್ಕೆ ಭೇಟಿ ನೀಡಿರುವ ಶಕ್ತಿ ಫ್ರೆಂಡ್ಸ್ ಆಕಾಶ ಭವನ ಇದರ ಸದಸ್ಯರು ಅವರಿಗೆ ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ದಾರೆ. ಇದೇ ವೇಳೆ ಶಕ್ತಿ ಫ್ರೆಂಡ್ಸ್ ಸದಸ್ಯರ ಜೊತೆಗೆ ಈ ಮನೆಗೆ ಭೇಟಿ ನೀಡಿದ ಕಾಂಗ್ರೆಸ್ ಪಕ್ಷದ ನಾಯಕ ಸಮಾಜ ಸೇವಕ ಇನಾಯತ್ ಅಲಿ ಅವರು ಶಕ್ತಿ ಫ್ರೆಂಡ್ಸ್ ಅವರು ಮನೆ ನಿರ್ಮಿಸಿಕೊಡುವ ಮಹಾ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರಲ್ಲದೆ ವೈಯಕ್ತಿಕವಾಗಿ 50,000 ನಗದು ಮೊತ್ತವನ್ನ ಮನೆ ನಿರ್ಮಾಣಕ್ಕಾಗಿ ನೀಡಿದ್ದಾರೆ. ಮನೆ ಕುಸಿತದಿಂದ ಸಂಪೂರ್ಣ ಕಂಗೆಟ್ಟು ಕಣ್ಣೀರಿಡ್ತಾ ಇದ್ದ ಭವಾನಿ ಅವರನ್ನ ಅಪ್ಪಿ ಸಂತೈಸಿದ ಅವರು, ದಯವಿಟ್ಟು ಅಳಬೇಡಿ, ನಿಮ್ಮ ಕಣ್ಣೀರು ಒರೆಸಲು ಸಮಾಜ ಸೇವಕ ಸಂಘಟನೆ ಶಕ್ತಿ ಫ್ರೆಂಡ್ಸ್ನ ಸದಸ್ಯರು ಇದ್ದಾರೆ. ಕೊಡುಗೈ ದಾನಿಗಳ ಮೂಲಕ ನಿಮ್ಮ ಮನೆ ಶೀಘ್ರವೇ ದುರಸ್ತಿ ಆಗ್ತದೆ. ನೂತನ ಮನೆ ನಿರ್ಮಾಣಕ್ಕೆ ನಾನು ನೆರವು ನೀಡ್ತೇನೆ ಎಂದು 50,000 ರೂಪಾಯಿಯನ್ನ ನೀಡಿದ್ದಾರೆ. ಮಾಜಿ ಕಾರ್ಪೊರೇಟರ್ ದೀಪಕ್ ಪೂಜಾರಿ, ಶಕ್ತಿ ಫ್ರೆಂಡ್ಸ್ ಅಧ್ಯಕ್ಷ ರೋಹಿತ್ ಶರಣ್, ಆಕಾಶ ಭವನ ಬಿರ್ಬೇರ್ ಕುಡ್ಲಾ ಸಂಸ್ಥಾಪಕ ಉದಯ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಭವಾನಿ ನಿವಾಸದಲ್ಲಿ ಅಜ್ಜಿ ಮತ್ತು ಮೊಮ್ಮಗಳು ಮಾತ್ರ ಇದ್ದು ಸದ್ಯ ಅವರಿಗೆ ಪ್ರತ್ಯೇಕ ಮನೆಯಲ್ಲಿ ಸದ್ಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅನಾರೋಗ್ಯ ಪೀಡಿತಳಾಗಿರುವ ನಾನು ಆಸ್ಪತ್ರೆಯಲ್ಲಿದ್ದೆ. ಇರುವ ಮನೆಯು ಕುಸಿದು ಹೋಗಿದೆ. ಬದುಕಿಗೆ ಆಧಾರ ಬೇಕಿದೆ. ಸಹೃದಯ ದಾನಿಗಳು ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ದಾರೆ ಎಂದು ಭವಾನಿ ನುಡಿದರು. ನಾನು ಮುಗಿತು ದೀಪಕ್ ಏನಂತ ಇತರ ಸುದ್ದಿತ್ತು ಕೈ ಕಥ ಕೂದಿನ ಬಪ್ಪ ಯಾವ್ದು ಇತ್ತ ಮುನ್ನಣ್ಣೆ ಎದುರು ಬೂದೇವು ಧೈರ್ಯ ಮೂರು ಕಾಯ್ತಲ್ಲ ತಾರಂದು ಹೆಂಗೆ ಕೂತ್ಕೊಂಡು ಜಲಪುತ್ತೆ ಬಕ ಯಾರು ಹುಷಾರಿದ್ದವರು ಆಸ್ಪತ್ರೆ ಇರುತ್ತೆ, ಮೆಡಿಸಿನ್ ಕೂಡ ಆಸ್ಪತ್ರೆ ಇರುತ್ತೆ. ನನ್ನ ಮಗಲ್ಲ ತೊಗೊಂಡು ಕಾರ್ಲಾಡು ಕುಳ್ಳಾದ ಅಂತ ಇಲ್ಲಿ ಬೂದ್ಬೇಕ ಮುರಿಯಲ್ಲ ಮೂರು ವರ್ಷ ಅಂದು. ಶಕ್ತಿ ಫ್ರೆಂಡ್ಸ್ ಆಕಾಶ ಭವನ ಇವರ ವತಿಯಿಂದ ಇವತ್ತು ಶಾಲಾ ಮಕ್ಕಳಿಗೆ ಬುಕ್ ಕೊಡುವಂಥ ಒಂದು ವ್ಯವಸ್ಥೆ ಇತ್ತು. ಆ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬಂದಾಗ ನಮ್ಮ ಭವಾನಿಯವರ ಮನೆಯಲ್ಲಿ ಬಿದ್ದಿದೆ. ಅವರು ಅಜ್ಜಿ ಮತ್ತು ಮೊಮ್ಮಗಳು ಇಬ್ಬರೇ ಇದ್ದಾರೆ ಮನೆಯಲ್ಲಿ, ಈ ಥರ ಪ್ರಾಬ್ಲಮ್ ಅಂತ ಹೇಳಿದರು. ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಶಕ್ತಿ ಫ್ರೆಂಡ್ಸ್ ನಮ್ಮ ಶರಣನ ನೇತೃತ್ವದಲ್ಲಿ ನಡೀತಾ ಇದೆ. ಅದಕ್ಕೆ ನಾವು ಇಲ್ಲಿ ಬಂದು ನೋಡಿದಾಗ ನಿಜವಾಗಿಯೂ ಮನೆಯೆಲ್ಲ ಅರ್ಧ ಬಿದ್ದಿದೆ. ಈಗಾಗಲೇ ಬಿದ್ದ ಮನೆಯ ಅರ್ಧ ಒಂದು ಸಣ್ಣ ರೂಮಿನಲ್ಲಿ ಅವರಿಗೆ ವಾಸಿಸ್ತಾ ಇದ್ದಾರೆ. ಇದನ್ನು ನೋಡಿ ನಿಜವಾಗ್ಲೂ ಒಂದು ಮನಸ್ಸು ತುಂಬ ಬೇಸರ ಆಗಿದೆ. ನಾವೆಲ್ಲರೂ ನಮ್ಮ ಈ ಹೊಸ ಮನೆ ಕಟ್ಟಿಕೊಡುವಂಥ ಕೆಲಸ ಅಲ್ಲಿ ನಮ್ಮ ಇರುವಂಥ ಒಂದು ಭವಾನಿ ಈ ಸಹೋದರರಾಗಿ ನಾವಿದ್ದೇವೆ ಎಂಬ ನಿಟ್ಟಿನಲ್ಲಿ ಶಕ್ತಿ ಫ್ರೆಂಡ್ಸ್ ಹಾಗೂ ಶರಣನ ನೇತೃತ್ವದಲ್ಲಿ ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದೇವೆ. ಅದಕ್ಕಾಗಿ ಅವರಿಗೊಂದು ಶಕ್ತಿ ಫ್ರೆಂಡ್ಸ್ ಜೊತೆಗೆ ನಾವಿದ್ದೇವೆ ಅಂತ ಒಂದು ಮೆಸೇಜ್ ಕೊಡಬೇಕು, ನಾವು ಅವರಿಗೊಂದು ಶಕ್ತಿ ಕೊಡಬೇಕು ಎಂಬ ನಿಟ್ಟಿನಲ್ಲಿ ನಾನಿಲ್ಲಿ ಬಂದಿದ್ದೇನೆ. ಅವರ ಈ ಮನೆ ಕಟ್ಟುವ ಕೆಲಸದಲ್ಲಿ ಕೂಡ ನಾನು ಕೂಡ ಅವರೊಂದಿಗೆ ಭಾಗಿಯಾಗುತ್ತೇನೆ ಎಂಬ ಮಾತನ್ನು ಹೇಳಿ ಈ ಭಗವಂತನು ಈ ಮನೆ ಆದಷ್ಟು ಬೇಗ ಪೂರ್ತಿಯಾಗಲಿ ಎಂದು ಆಶಿಸ್ತಾ ಇದ್ದೇನೆ.